ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹಿಂದೆ ಯಾವುದಾದರೊಂದು ಠಾಣೆಗಳಲ್ಲಿ ಪ್ರಕರಣಗಳನ್ನು ಹೊಂದಿರುವವರಿಗೆ ಹೊರತುಪಡಿಸಿ ಪ್ರಕರಣ ಅಂತ್ಯಗೊಂಡವರಿಗೂ ಠಾಣೆಗೆ ಕರೆಸಿ ಕಿರುಕುಳ ನೀಡುತ್ತಾ ಇರುವ ಪ್ರಸಂಗಗಳು ನಡೆಯಬಹುದಾದ ಹಿನ್ನೆಲೆಯಲ್ಲಿ ಈ ಬಗ್ಗೆ ನೀತಿ ಸಂಹಿತೆಯ ನಿಯಮಗಳನ್ನು ಪಾಲಿಸುವಂತೆ ಪೊಲೀಸ್ ಆಯುಕ್ತರ ಜೊತೆಗೆ ಮಾತುಕತೆ ನಡೆಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಯಾವುದೋ ಪ್ರಕರಣಕ್ಕೆ ಸಂಬಂಧಿಸಿ ಗೂಂಡಾ ಕಾಯ್ದೆಯಡಿ ಸಿ ವಿಭಾಗದಡಿ ಪಟ್ಟಿಗೆ ಸೇರಿಸಲ್ಪಟ್ಟವರಾಗಿದ್ದಲ್ಲಿ ಕಾನೂನು ರೀತಿಯಲ್ಲಿ 1 ವರ್ಷದ ಮೇಲ್ಪಟ್ಟುವಂತಹ ಯಾವುದೇ ಕೃತ್ಯಗಳಲ್ಲಿ ಆತ ಭಾಗಿಯಾಗಿಲ್ಲ ಆದರೆ ಅವರನ್ನು ಆ ಪಟ್ಟಿಯಿಂದ ಕೈ ಬಿಡಬೇಕು. ಇಲ್ಲದಿದ್ದಲ್ಲಿ ವಿನಾಕಾರಣ ಅವರನ್ನು ಠಾಣೆಗೆ ಕರೆಸಿ ವಿಚಾರಣೆ ನೆಪದಲ್ಲಿ ಮಾನಸಿಕ ಕಿರುಕುಳವನ್ನು ಅನುಭವಿಸಬೇಕಾಗುತ್ತದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೂ ಮಾತನಾಡಲಿದ್ದೇನೆ. ಉನ್ನತ ಮಟ್ಟದ ಅಧಿಕಾರಿಗಳಿಂದ ಈ ರೀತಿಯ ಕಿರುಕುಳ ಆಗ್ತಾ ಇಲ್ಲ, ಆದರೂ ಕೆಲವೊಮ್ಮೆ ತಳಮಟ್ಟದ ಅಧಿಕಾರಿಗಳಿಂದ ಇಂತಹ ಘಟನೆಗಳು ಸಂಭವಿಸ್ತಾ ಇದೆ. ಆಯೋಗದ ನಿರ್ದೇಶನದಂತೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಬೇಕೆಂದು ತಾನು ಈ ಮೂಲಕ ಸೂಚಿಸ್ತಾ ಇದ್ದೇನೆ ಅಂತ ಯುಟಿ ಖಾದರ್ ಹೇಳಿದರು. ಹಿಂದೆ ಕೂಡ ನೋ ಬ್ಯಾಕ್ ಹಿಸ್ಟ್ರಿ ಆಫ್ ಹ್ಯಾಬಿಚುವಲ್ ಅಫೆಂಡರ್ಸ್ ಆ 4 ವರ್ಷ ನಂತರ ಒಂದು ಇನ್ಸಿಡೆಂಟ್ ಬಿಟ್ಟು ಅವ್ರು ಕರೆಸಿ ಆ್ಯಕ್ಚುಲಿ ಏನು ಅಂಥದ್ದು 1 ವರ್ಷ ಇಲ್ಲದಿದ್ದರೆ ದೇ ಶುಡ್ ಬಿ ಟೇಕನ್ ಫ್ರಮ್ ದಿ ಸಿ ರೌಡಿ ಲಿಸ್ಟ್ ತೆಗಿಬೇಕು. ಆ ಪಟ್ಟಿ ಯಾರು ಕೂಡ ಮಾಡ್ತಾರೆ. ಹಾಗೆ 4 ವರ್ಷ ಪೆಂಡಿಂಗ್ ಇದೆ. ಸೊ ಆ ಪಟ್ಟಿ ಕೂಡ ಮಾಡಲಿಕ್ಕೆ ಹೇಳಿದೆ ಅಕಾರ್ಡಿಂಗ್ ಟು ದ ರೂಲ್ಸ್. ಕೋರ್ಟಲ್ ಕೇಸ್ ಪೆಂಡಿಂಗ್ ಇದೆಯಲ್ಲ, ಕೋರ್ಟಲ್ಲಿದೆ. ಕೇಸ್ ತೆಗೆಯೋದಲ್ಲ, ಇಟ್ಸ್ ನಾಟ್ ಕ್ವೆಶ್ಚನ್ ಆಫ್ ವಿತ್ಡ್ರಾಯಿಂಗ್ ದ ಕೇಸ್. ಅದು ಸಿ ರೌಡಿ ಲಿಸ್ಟ್ ಅಂತ ಇದೆ. ABC ಸಿ ಅಂದರೆ ಬಡ್ಡಿಂಗ್ ರೌಡಿ ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಅದೇನಾಗಿದೆ ನಮಗೆ ಕಾನೂನು ಗೊತ್ತಿದ್ದವರಿಗೆ ಮತ್ತು ಇವರಿಗೆಲ್ಲ